ಪನ್ವೇಲ್ ಮಹಾನಗರ ಪಾಲಿಕೆಯಲ್ಲಿ ಸತತ 3 ಬಾರಿ ನಗರ ಸೇವಕರಾಗಿ ಆಯ್ಕೆಗೊಂಡಿರುವ ಬಂಟ್ವಾಳ ಸಜಿಪ ಮೂಲದ ಸಂತೋಷ್ ಜಿ ಶೆಟ್ಟಿಯವರು ಪನ್ವೇಲ್ ಮಹಾನಗರ ಪಾಲಿಕೆಯ ಸಭಾಪತಿಯಾಗಿ ಆಯ್ಕೆಗೊಂಡಿದ್ದವರನ್ನ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯವರು ಹಾಗೂ ಕುಲಾಲ ಸಂಘ ಮುಂಬಯಿಯ ಪದಾಧಿಕಾರಿಗಳು ಗೌರವಿಸಿ ಅಭಿನಂದಿಸಿದರು. ಜನಪ್ರಿಯ ಸಮಾಜ ಸೇವಕ ಸಂತೋಷ್ ಜಿ ಶೆಟ್ಟಿ ಅವರು ಸತತ 3ನೇ ಬಾರಿಗೆ ನಗರ ಸೇವಕರಾಗಿ ಹ್ಯಾಟ್ರಿಕ್ ಗೆಲುವನ್ನ ಕಂಡಿದ್ದು, ಪ್ರತಿಯೊಬ್ಬರೂ ಆತ್ಮೀಯರಾಗಿದ್ದು ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಜನಪರವಾದ ಕಾರ್ಯವನ್ನ ಯಶಸ್ವಿಯಾಗಿ ಮೊದಲಿನಿಂದಲೂ ಮಾಡ್ತಾ ಬಂದಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ, ಸಂಘಟನಾ ಚಾತುರ್ಯ, ನಾಯಕತ್ವದ ಗುಣ ಹಾಗೂ ದಣಿವರಿಯದ ಕ್ರಿಯಾಶೀಲತೆಯ ಸಾಮಾಜಿಕ ಕಾರ್ಯದ ಅಂಶಗಳು ಇವರನ್ನ 2005ನೇ ಇಸವಿಯ ರಾಜಕೀಯ ಜೀವನದ ಮೊದಲ ವರ್ಷದಲ್ಲೇ ಪನ್ವೇಲ್ ನಗರದ ಪ್ರಥಮ ತುಳುವ ಕನ್ನಡಿಗರ ನಗರ ಸೇವಕರಾಗಿ ಚುನಾಯಿತರಾದರು. ಅಂದಿನಿಂದ ಇಂದಿನವರೆಗೆ ಅವರು ಸೋಲಿಲ್ಲದ ಸರದಾರನಾಗಿ ಬಡವರ, ದೀನದಲಿತರ ಸೇವೆಯನ್ನ ಭಗವಂತನ ನಾಮಸ್ಮರಣೆ ಎಂಬಂತೆ ಮಾಡ್ತಾ ಬಂದಿದ್ದಾರೆ. ಕುಲಾಲ ಸಂಘ ಮುಂಬಯಿಯ ಅಧ್ಯಕ್ಷರಾದ ದೇವದಾಸ ಕುಲಾಲರು ಮಾತನಾಡಿ, ಸಂತೋಷ್ ಜಿ ಶೆಟ್ಟಿಯವರ ಸಾಧನೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ, ಬಂಟ್ವಾಳ ಗ್ರಾಮದಲ್ಲಿಯೂ ಕುಲಾಲ ಸಮಾಜ ಬಂಧುಗಳಿಗೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಅಲ್ಲದೆ ಪನ್ವೇಲ್ ಪರಿಸರದಲ್ಲಿನ ನಮ್ಮ ಸಮಾಜ ಬಾಂಧವರಿಗೆ ವಿವಿಧ ರೀತಿಯಲ್ಲಿ ಸಹಕರಿಸಿ ಯಶಸ್ವಿಯಾಗಿದ್ದಾರೆ. ಇವರು ನಮ್ಮ ಸಮಾಜದ ಮೇಲಿಟ್ಟಿರುವ ಪ್ರೀತಿ, ಗೌರವಕ್ಕೆ ಹಾಗೂ ಸಭಾಪತಿಯಾಗಿ ಆಯ್ಕೆಗೊಂಡುದಕ್ಕೆ ಸಂತೋಷವಾಗ್ತಾ ಇದೆ ಎಂದರು. ಪನ್ವೇಲ್ ಮಹಾನಗರ ಪಾಲಿಕೆದ ಕಾರ್ಪೊರೇಟರ್ ಆದ 3ನೇ ಸರಿ ವಿನ್ ಆದ, ಈ ಸರಿ ಸ್ಥಾಯಿ ಸಮಿತಿದ ಅಧ್ಯಕ್ಷರಾದ ಸಿಲೆಕ್ಟ್ ಆದ ನಮ್ಮ ಮಾತ ತುಳು ಕನ್ನಡಿಗರಿಗೆ ಭಾರಿ ಅಭಿಮಾನದ ವಿಷಯ. ಭಾರಿ ಖುಷಿ ಆಪಣ ನಮ್ಮ ಊರ್ದಕ್ಕೂ ಮಾತಾ ಏರಿಯಡ್ಲ ಮಾತಾ ಪರಿಸರೋಡು ಮಾತಾ ಜಾತಿ ತಕ್ಕ ಒಟ್ಟಿಗೆ ಕೇರೊಂದು ಎಡ್ಡೆ ಕೆಲಸ, ಧಾರ್ಮಿಕ, ಸಾಂಸ್ಕೃತಿಕ ಬೊಕ್ಕ ಶೈಕ್ಷಣಿಕ ಈ ಪೂರ ವಿಧೊಡ್ಲ ಕೆಲಸ ಮಾಡೋದು ಎಡ್ಡೆ ಉದಾರ ಕಲ್ತದ್ದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಪೂರ ಉದಾಹರಣೆ ಕಡದ ಮಲ್ಲ ಗೌರವ ನಮ್ಮ ಮಾತಾ ತುಳು ಕನ್ನಡಿಗರಿಗೆ ಸೇರಿದ ಐಕ್ಯ ನಮ್ಮ ಮಾತೆಲ್ಲ ಅಭಿಮಾನ ಪಡವಡಾಪಡು ಅಂಚ ಸಂತೋಷ್ ಶೆಟ್ಟಿ ಮೂಲು ಉಲ್ಲ ಎಂಕುಲು ಅರನ ಎಂಕುಲು ಎದೆ ಬರೋಡು ಎಂಕಲಿಗೆ ಟೈಮ್ ಎಂಕುಲತ್ತು ಊರು ಹೋದುತ್ತೆ ಅಂತ ಬರ್ರೆ ಆಯ್ತು. ಆ್ಯಂಡ್ ಈ ಸುಸಂದರ್ಭ ಅರೆಗೊಂಜಿ ಕುಲಾಲ್ ಸಂಘದ ಪರವಾದ ಬೊಕ್ಕ ಎಂಗಳ ಜ್ಯೋತಿ ಕೋಆಪರೇಟಿವ್ ಕ್ರಿಯೇಟ್ ಸೊಸೈಟಿ ಪರವಾದ ಆ್ಯಸ್ ಎ ಕರ್ನಾಟಕ ಸಂಘದ ಸೆಕ್ರೆಟರಿ ಆದ ದೊಂಬಿಲ್ದ ಐತ ಪರವಾದ ಅಭಿನಂದನೆ ಮಾಡೋದು. ಅನಂತರ ಕರ್ನಾಟಕ ಸಂಘ ಪನ್ವೇಲ್ ಇದರ ಅಧ್ಯಕ್ಷ ಕೋಲ್ಪೆ ಧನಂಜಯ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಗುರುಶೆಟ್ಟಿ ಕಾಪು, ಹೋಟೆಲ್ ಉದ್ಯಮಿ ಗಣೇಶ್ ಶೆಟ್ಟಿ ಅವರು ಮಾತನಾಡಿ, ಸಂತೋಷ್ ಜಿ ಶೆಟ್ಟಿಯವರು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಬಡವರ, ದೀನ ದಲಿತರ ಸೇವೆಯನ್ನ ಮಾಡುವಂತಾಗಲಿ ಅಂತ ಹೇಳಿದರು. ಪ್ರತಿ ಸರಿ ಅದರ ಹ್ಯಾಟ್ರಿಕ್ಗೆ ಎಂದು ಕೂಡ ಸಂತೋಷಡು ಅರೆಗೆ ಸಪೋರ್ಟ್ ಮಾಡ್ತದೆ, ಕೋಆರ್ಡಿನೇಟ್ ಮಾಡ್ತದೆ. ಅರೇನು ಗೆಂದಾದಿ ಕಂಡು ಕೊಡ್ತೀನ ಪೂರ ನಮ್ಮ ಬಂಧುಗಳಿಗೆ ಎಂಕೆಲ್ಲ ಮನಪೂರ್ವಕ ಆಶೀರ್ವಾದ ನಮಸ್ಕಾರಗಳು. ಬೊಕ್ಕ ಆರು ಮುಲ್ತೊಂಜಿ ಎಡ್ಡ ಕಾರ್ಯಕರ್ತೆ ಪ್ರತಿಯೊಂದು ಪರಿಸ್ಥಿತಿ ಇಡ್ಲ ಆರು ಪಬ್ಲಿಕ್ದ ಪ್ರತಿಯೊಂದು ಜನಕ್ಲ ಪ್ರತಿಯೊಂದು ಯಾವ ಜಾತಿ ಭೇದ ಅಂತ ಪ್ರತಿಯೊರೇನೆಲ್ಲ ಸೇವೆ ಮಾಡ್ತಾರೆ. ಪ್ರತಿಯೊರಿಗೆಲ್ಲ ತನ್ನ ಸಹಾಯವನ್ನು ಕೊರೊಂದು ಬೊಕ್ಕ ಏರು ಬಂಗಡೂರಾಗಲಿ ಸಹಾಯ ಮಲ್ತೊಂದು ಬೊಕ್ಕ ವೃಂದಾವನ ಬಾಬಡು ಕರ್ನಾಟಕ ಸಂಘಡು ಅಂಚನೆ ಪ್ರತಿಯೊಂದು ಸಂಸ್ಥೆಲಿ ಕುಲಾಲ ಸಂಘ ಈ ಪೂರ ಪ್ರತಿಯೊಂದು ಸಂಘದ ಮೆಂಬರ್ನಗಲಿಗೆಲ್ಲ ಆಡೊಂದು ಭಾರಿ ಪ್ರೀತಿ. ಅವಲೊಂಜಿ ರಾಯಗಢ ಜಿಲ್ಲೆ ಪಂಡ ಮರಾಠಿದಗುಲು ಹೆಚ್ಚುಪ್ಪುನು ಆ ಏರಿಯೋಡು ಒಂಜಿ 3 ವರ್ಷ ಕಂಟಿನ್ಯೂ 3 ವರ್ಷ ಒಂಜಿ ಸಲಲಾಗ ಸೋಪಂದೆ ಗೆಂದದ ಬರ್ಪಿನ ಬಂಡ ನಮ್ಮೊಂಜಿ ಊರ್ದಾರ ಗೆಂದದ ಬರ್ಪಿನ ಬಂಡ ನಿಕುಲು ಎನ್ನೆಲ್ಲ ಐಟೊಂಜಿ ಆರ್ನ ಕೆಲಸ ಒಪ್ಪು ಆರು ಏತ್ ಕೆಲಸ ಮಲ್ತುಪ್ಪರೆಯ ಒಂದು ಆರು ರಾಜಕೀಯ ಬುಡ್ದುಲ ಒಂಜಿ ಮೂಲು ಸಮಾಜ ಸೇವೆ ಪಂಪಿನಾರು ಪಂಡ ವಾ ಜಾತಿ ಭಾವ ದಾಲ ದಾಂತೆ ಒಂಜಿ ಸಮಾಜ ಸೇವೆ ರಾಜಕೀಯ ಒಂಜಿ ಬೇತೆ ಸೈಡ್ ಅಂಡಿ ಅವಿನ ಬುಡ್ದುಲ ಏಪೋಗ್ಲ ವಾಕ ಈ ಕೊರೋನಾ ಟೈಮ್ ಆಡು ಒವೇ ಟೈಮ್ ಉಡ್ಲ ಆರು ಒಂಜಿ ಪಾಪದಾಗ ಒಂಜಿ ಕೆಲಸ ಬರ್ಪಿನಂತಿನ ಜನ ಆರು ಮಂದಿನ ಪುದಾರ್ ಪಂಡ ಒಂಜಿ 3 ಸರಿ ವಿನ್ ಆದ ಬರ್ತಾರೆ ಪನಲ್ ಮುನ್ಸಿಪಾಲಿಟಿ ಕೋಆಪರೇಟಿವ್ ಈ ಮರಾಠಿ ಮನ್ನಡೆ ಆರೊಂಜಿ ಪುದಾರ್ಕ ಮಾಧ್ಯಮ ಒಂಜಿ ಭಾರಿ ಒಂಜಿ ಅಪ್ರಿಷಿಯೇಟೇಬಲ್. ಆಯ್ತು ಪಕ್ಕ ಕರ್ನಾಟಕ ಸಂಘಡ್ಲ ಬೇರೆ ದುಂಪತ್ತದು ಹಾಲ್ ವಿಷಯಡ್ಲ ಮಸ್ತ್ ಡೆವಲಪ್ಮೆಂಟ್ ಮಲ್ತೀರಿ. ಆಯ್ತು ವೃಂದಾವನ ಬಾಬಾಗ ಬೇರೆ ಬತ್ತಿ ಪಕ್ಕ ಭಾರಿ ಒಂದು ಎಡ್ಡೆ ಯೂನಿಟಿ ಮಲ್ತದ್ದು ಎಡ್ಡೆ ಸೇವೆ ಕೊಲೊಂದುಲ್ಲೇರು ಪಕ್ಕ ಭಜನೆ ಗಿಜ್ಜಡು ಎಡ್ಡೆ ಮೇಂಟೈನ್ ಮಲ್ತೊಂದುಲ್ಲೇರು ಪಕ್ಕ ಭಾರಿ ಡೈನಮಿಕ್ ಲೀಡರ್ಶಿಪ್ ಮೇರ್ನ ನಂಗೆ ಊರ್ದಾಗಲಿ ಒಂದು ಸಂತೋಷ ಉಲ್ಲೇರ್ ಬಂದಾಗ ರಾತ್ರಿ ಆಡೋ ಬಗೆ ಆಡೋ ವಾಪುರ್ತಿಲ್ಲ ಒಂದು 4 ಮಂತ್ ಎಟ್ಟಿಗೆ ಜನ ಹೆಲ್ಪ್ ಮಲ್ಪ ನೇಚರ್ ಉಂಡು ಆ ದುಂಬಲ ಒಂದೇ ಇಲ್ಲ ದುಂಪು ಆಡೋದು
ಕುಲಾಲ ಸಂಘದ ಗೌರವವನ್ನ ಸ್ವೀಕರಿಸಿ ಮಾತನಾಡಿದ ಸಂತೋಷ್ ಜಿ ಶೆಟ್ಟಿ ಅವರು ತಾನು ಬಾಲ್ಯದಿಂದಲೇ ಕುಲಾಲ ಸಮಾಜ ಬಾಂಧವರ ಜೊತೆಗೆ ನಂಟನ್ನ ಬೆಳೆಸಿದವ. ಬಂಟ್ವಾಳದ ಸಜಿಪದಲ್ಲಿ ಅಪಾರ ಸಂಖ್ಯೆಯಲ್ಲಿ ಕುಲಾಲ ಬಂಧುಗಳಿದ್ದು ಅವರ ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವೆಯನ್ನ ಹತ್ತಿರದಿಂದ ಕಂಡಿರುವೆನು. ಮುಂಬೈ ಮಹಾನಗರದಲ್ಲಿ ಕುಲಾಲ ಸಂಘದ ಸೇವಾ ಕಾರ್ಯವನ್ನ ಗಮನಿಸ್ತಾ ಬಂದಿರುವೆನು. ಬದುಕಲ್ಲಿ ಯಶಸ್ವಿಯನ್ನ ಕಾಣಲು ಕೇವಲ ಶ್ರೀಮಂತಿಕೆ ಮಾತ್ರವಲ್ಲ, ಆತನ ನಡೆ, ಪ್ರಾಮಾಣಿಕ ಸೇವೆಗಳು ಸೇರಿದೆ. ಕುಲಾಲ ಸಂಘಕ್ಕೆ ನನ್ನ ಪ್ರೋತ್ಸಾಹ ಯಾವತ್ತೂ ಇದೆ ಎಂದರು. ಕುಲಾಲ ಸಂಘ ಮುಂಬೈ ನೆತ್ತ ಪ್ರತಿ ಒಂಜಿ ಐತ ಕಮಿಟಿ ದಾಖಲು ಬರ್ತದ ಎಂಕಿನಿ ಯಾನು ಸ್ಥಾಯಿ ಸಮಿತಿದ ಸಭಾಪತಿ ಆಯ್ನೆಗೆ ಎಂಕ್ ಸನ್ಮಾನ ಮಾಡ್ತೇರು. ದಾದ ಮಂಡನ ಎನ್ನ ಊರುಡುಲ ಕುಲಾಲ್ ಸಂಘ ಬಂಡನ ಇಂಕ ಬಾರಿ ಮುಟ್ಟ ಎನ್ನ ಬರಿ ಬರಿಟ್ಟು ಊರು ಹಾಕಲೇ ಪುಣಿ ನಾನು ಊರು ಪೋಯಿನ ಪಾಲ ಎನ್ನ ಬರಿಟ್ಟು ಅಂತ ಮಸ್ತ್ ಜನ ಅಂಚಾದ ನಾನು ದಿನೇಶ ನಾಡ ತುಂಬೂರು ದಿಂಚಿ ಬಂದಂತೆ ಕುಲಾಲ್ ಸಂಘ ದಾಖಲು ಬಂಡ ಇಂಕ ಬಾರಿ ಮುಟ್ಟೆ ಅಂದು ನಿಖಲ್ ದೀತಿನ ಪ್ರೀತಿ ಬೊಕ್ಕ ನಿಖಲ್ ಯಾನಿ ಸಭಾಪತಿ ಒಂಜಿ ಆಯ್ನ ಕೊರೋನಾ ಟೈಮ್ನ ಎನ್ನ ಕರ್ತವ್ಯ ಮಲ್ಪುನಡೆ ಎನ್ನ ಕೆಲಸ ಇತ್ತು ಅಂಡ ನಿಖಲ್ ಇತ್ತು ಪ್ರೀತಿಡು ಪೂರ ಬೊಂಬೆ ಹಿಡಿದು ಡೊಂಬೋಲಿ ಪ್ರತಿ ಒಂಜಿ ಕೋಡಿ ಬರ್ತದೆ ಎಂದು ಸನ್ಮಾನ ಮಾಡ್ತಾರೆ. ಕುಲಾಲ್ ಸಂಘದ ಪ್ರತಿಯೊಬ್ಬರಿಗೆಲ್ಲ ಇದೇ ವೇಳೆ ಕುಲಾಲ ಸಂಘದ ಉಪಾಧ್ಯಕ್ಷ ರಘು ಮೂಲ್ಯ ಪಾದೆಬೆಟ್ಟು, ಪ್ರಧಾನ ಕಾರ್ಯದರ್ಶಿ ಕರುಣಾಕರ ಸಾಲ್ಯಾನ್, ಸಂಘದ ನವಿ ಮುಂಬೈ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿ ಎಲ್ಆರ್ ಮೂಲ್ಯ, ಕರ್ನಾಟಕ ಸಂಘ ಪನ್ವೆಲ್ ಇದರ ಕಾರ್ಯಾಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಜ್ಯೋತಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಧ್ಯಕ್ಷ ಗಿರೀಶ್ ಬಿ ಸಾಲ್ಯಾನ್, ಸ್ವಾಮಿ ಸದಾನಂದ ಶೆಟ್ಟಿ, ಜಯಪೂಜಾರಿ ಗುರುಸ್ವಾಮಿ, ಗಣೇಶ್ ಶೆಟ್ಟಿ ವೀರ್ ಪಾರ್ಕ್, ರವಿ ಶೆಟ್ಟಿ, ಸುದರ್ಶನ್ ಶೆಟ್ಟಿ, ಗಿರೀಶ್ ಶೆಟ್ಟಿ ಗಿರಿರಾಜ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಂತೋಷ್ ಜಿ ಶೆಟ್ಟಿಯವರನ್ನ ಅಭಿನಂದಿಸಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.